ಪ್ರಪಂಚದಲ್ಲಿ ದೇಶ ಬಾವುಟಗಳು ಆಯತ ಆಕಾರದಲ್ಲಿ ಇರುವುದು ಪರಂಪರೆ. ಅದನ್ನು ಮುರಿದವು ಎಂದರೆ ಸ್ವಿಟ್ಜರ್ಲ್ಯಾಂಡ್ ಮತ್ತು ವ್ಯಾಟಿಕನ್ ನಗರ. ಸ್ವಿಟ್ಜರ್ಲ್ಯಾಂಡ್ ಮತ್ತು ವ್ಯಾಟಿಕನ್ ಸಿಟಿ ದೇಶಗಳು ಖಚಿತ ಚೌಕಾಕಾರದಲ್ಲಿ ಇದೆ. ಸ್ವಿಟ್ಜರ್ಲ್ಯಾಂಡ್ ಧ್ವಜವನ್ನು 19ನೇ ಶತಮಾನದಲ್ಲಿ ಅಂತಿಮವಾಗಿ ಒಪ್ಪಲಾಗಿದೆ. ಇದು ಅಚ್ಚ ಕೆಂಪಿನ ನಡುವೆ ಸ್ವಚ್ಛ ಬಿಳಿ ಕುರುಸು ಚಿಹ್ನೆಯನ್ನು ಹೊಂದಿದೆ. ಸ್ವಾತಂತ್ರ್ಯ, ಗೌರವ, ಅಲಿಪ್ತ ನೀತಿಯ ಹೆಗ್ಗುರುತು ಇದು. 1929ರಲ್ಲಿ ಇಟಲಿಯ ರೋಮ್ ನಗರದೊಳಗಣ ವ್ಯಾಟಿಕನ್ ನಗರವನ್ನು ಪ್ರತ್ಯೇಕ ಸ್ವತಂತ್ರ ದೇಶ ಮಾಡಲಾಯಿತು. ಆಗ ಮೂಡಿದ ಈ ಚೌಕಧ್ವಜದ ಒಂದು ಭಾಗ ಬಂಗಾರದ ಬಣ್ಣ, ಇನ್ನೊಂದು ಶಾಂತಿಯ ಬಿಳಿ ಬಣ್ಣದಲ್ಲಿದೆ. ಬಿಳಿ ನಡುವೆ ಪಾಪಲ್ ಧಾರ್ಮಿಕ ಬೀಗದ ಕೈ ಮತ್ತು ಟಿಯಾರಾ ಕಿರೀಟ ರಚನೆಯಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವ್ಯಾಟಿಕನ್. VNR Gold.